ಲಲಿತ ಕಲೆಗಳಲ್ಲಿ ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಸಂಗೀತ ಎಂಬುದು ಎಲ್ಲರಿಗೂ ಆಹ್ಲಾದಕರವಾದ ಧ್ವನಿ ವಿಶೇಷ ಹಾಗೂ ವಿದ್ಯೆ. ಮಾನವನ ಸಂಸ್ಕೃತಿ ರೂಪುಗೊಳ್ಳುವುದಕ್ಕೂ ಬೆಳೆಯುವುದಕ್ಕೂ ಸಂಗೀತವು ಅಂತರ್ಶಕ್ತಿಯಾಗಿ ಸ್ಫೂರ್ತಿದಾಯಕವಾಗಿದೆ. ಸಂಗೀತ ಮಾನವನ ಹೃದಯಾಂತರಾಳವನ್ನು ಮುಟ್ಟುತ್ತದೆ. ಮಾನವನ ಹೃದಯಕ್ಕೆ ಶಾಂತಿ, ಸೌಂದರ್ಯಾನುಭವವನ್ನು ತಂದುಕೊಡುತ್ತದೆ. ದೇಶ ಭಾಷೆಗಳ, ಪಂಡಿತ ಪಾಮರರ, ವೃದ್ಧರು ಮಕ್ಕಳ, ಪಶು ಪಕ್ಷಿಗಳ ಭೇದ ಭಾವವಿಲ್ಲದೆ ನಾದರೂಪಿಯಾಗಿ ಅಂತರ್ಗತ ಸೌಂದರ್ಯವನ್ನು ಕರ್ಣಗಳ ಮೂಲಕ ಪಸರಿಸಿ ಹೃದಯವನ್ನು ತಣಿಸಿ ಆನಂದಪಡಿಸುವುದೇ ಸಂಗೀತದ ಧ್ಯೇಯವಾಗಿದ್ದು ವಿಶ್ವದೆಲ್ಲೆಡೆ ತನ್ನ ಶ್ರೇಷ್ಠತೆಯನ್ನು ಮೆರೆದಿದೆ. ಆದ್ದರಿಂದ ಸಂಗೀತ ಎನ್ನುವ ಪದಕ್ಕೆ ವ್ಯಾಖ್ಯಾನ ನೀಡಬಹುದೇ ವಿನಃ ಅದರ ಸಿರಿವಂತಿಕೆಯನ್ನು ಅನುಭವಿಸಿಯೇ ಅರ್ಥ ಮಾಡಲು ಸಾಧ್ಯ. ಈ ಶ್ರೀಮಂತ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಶ್ರೇಷ್ಠ ಕಲಾವಿದರ ಹಾಗೂ ಕಲೋಪಾಸಕ ಅಭಿಮಾನಿಗಳ ಸಮೂಹವೇ ಇದೆ. ಹಲವಾರು ಸಂಘ ಸಂಸ್ಥೆಗಳೇ ಇವೆ. ಇತ್ತಗೆ ಉತ್ತಮ ನಿದರ್ಶನ ಎಂದರೆ ಇಂದು ದಶಮಾನೋತ್ಸವ ಆಚರಿಸುತ್ತಿರುವ ಶ್ರೀ ಸದ್ಗುರು ಸಂಗೀತ ಶಾಲೆ ಮಂಗಳೂರು. ಇದರ ಮುಖ್ಯ ರೂವಾರಿಗಳು ಶಿಕ್ಷಕಿಯಾದ ಶ್ರೀಮತಿ ಜಯಲಕ್ಷ್ಮಿ ಭಟ್ ಹಾಗೂ ಸಂಸ್ಥೆಯ ಕಾರ್ಯದರ್ಶಿಯಾದ ಅವರ ಪತಿ ಶ್ರೀಮತಿ ಪ್ರಮೋದ್ ಭಟ್. ಶ್ರೀಮತಿ ಜಯಲಕ್ಷ್ಮಿ ಭಟ್ರವರ ನೇತೃತ್ವದಲ್ಲಿ ಕಾಯರ್ಕಟ್ಟೆಯಲ್ಲಿ ಸ್ಥಾಪಿಸಲ್ಪಟ್ಟ ಭಜಗಳ ಗಣಪತಿ ಭಟ್ಟರ ಕನಸಿನ ಕೂಸಾದ ಶ್ರೀ ಸದ್ಗುರು ಸಂಗೀತ ಶಾಲೆಯ 2017ರಲ್ಲಿ ರಜತ ಸಂಭ್ರಮದ ಯಶಸ್ಸಿನ ನೆನಪು ಇನ್ನೂ ಹಸಿರಾಗಿರುವಾಗಲೇ ಇಲ್ಲಿಯ ಸಂಗೀತ ಶಾಲೆಯ ದಶಮಾನೋತ್ಸವದ ಸಡಗರ ಸಂಭ್ರಮ ಈ ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರದಲ್ಲಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಯಲಿನ್ ವಾದಕಿ ಶ್ರೀಮತಿ ಪ್ರೇಮಾಲೀಲಾ ಭಟ್ ಆಟಿಕುಕ್ಕೆ, ಶ್ರೀ ಕೆ ಶ್ಯಾಮ್ ಭಟ್, ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್, ಡಾಕ್ಟರ್ MS ಭಟ್, ಡಾಕ್ಟರ್ MS ಮಹೇಶ್ ಭಟ್, M ಶಶಾಂಕ್ ಭಟ್, ವಯಲಿನ್ ವಾದಕ ವಿದ್ವಾನ್ ವೇಣುಗೋಪಾಲರಿಗೂ, ಮೃದಂಗ ವಾದಕ ಶ್ರೀ ಮುರಳಿ ಕೃಷ್ಣ ಕುಕ್ಕಿಲರವರಿಗೂ, ಎಲ್ಲ ಆಹ್ವಾನಿತರಿಗೂ, ಗಣ್ಯರಿಗೂ, ಮಹನೀಯರಿಗೂ, ಮಹಿಳೆಯರಿಗೂ ಹಾಗೂ ನಲ್ಮೆಯ ಮಕ್ಕಳಿಗೂ ಶ್ರೀ ಸದ್ಗುರು ಸಂಗೀತ ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತ ಇವರು BCom ವಿದ್ಯಾಭ್ಯಾಸವನ್ನು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪೂರ್ಣಗೊಳಿಸಿ ನಂತರ 1982ರಲ್ಲಿ CA ಪರೀಕ್ಷೆಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಪಡೆದು ಮಂಗಳೂರಿನ ಚಂದ್ರಶೇಖರ್ ಕೋಟೆ ಆ್ಯಂಡ್ ಕೋ ಸಂಸ್ಥೆಯಲ್ಲಿ ಪಾಲುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನಲ್ಲಿಯೂ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಪತ್ನಿ ಶೈಲಜಾ S ಭಟ್ ಮತ್ತು ಪುತ್ರಿ ಶ್ರೀಲಕ್ಷ್ಮಿ. ಡಾಕ್ಟರ್ ಮುರಳಿ ಮೋಹನ್ C, born on 18 January 1973, is a maxillofacial consultant and implantologist. After completing MDS in maxillofacial surgery from College of Dental Sciences, Davanagere in March 2000, Dr. Murali Mohan went on to specialize further in oral surgery from Royal College of Surgeons, Edinburgh. MBA in Hospital Management from Sridevi College of Management is yet another feather on his academic hat. He has more than 16 years of teaching experience. He is currently serving as professor at AB Shetty Dental College, Mangalore. He has taken keen interest in educating and training the future dentists of the country. ಜಯಲಕ್ಷ್ಮಿ ಕ್ಲಾಸ್ ಮಾಡ್ತಿದ್ದರು. ಆದರೆ ಒಂದು ವಾರ್ಷಿಕೋತ್ಸವ ಮಾಡಲಿಕ್ಕೆ ಬೇಕಾದ ಧೈರ್ಯ ಮತ್ತು ಆ ಬೆಂಬಲ ಪೋಷಕರು ಕೊಟ್ಟು ನಾವು ಈಗ ದಶಮಾನೋತ್ಸವವನ್ನು ಈ ವರ್ಷ ಒಂದು ಸ್ವಲ್ಪ ಅದ್ಧೂರಿಯಾಗಿ ಮಾಡಬೇಕಂತ ನಿಶ್ಚಯ ಮಾಡಿದ್ದಕ್ಕೆ ಎಲ್ಲ ಪೋಷಕರು ಬೆಂಬಲ ಕೊಟ್ಟರು. ಆ ರೀತಿಯಿಂದ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಭಾಳ ಸಂತೋಷ. ಕೇವಲ ಒಂದು ಸಂಗೀತ ಶಾಲೆಯ ಪ್ರಚಾರಕ್ಕಾಗಿ ನಾವು ಮಾಡೋದಲ್ಲ, ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿಗಳು ನೀವು ನೋಡಿದ್ದೀರಿ, ಅತ್ಯಂತ ಚಿಕ್ಕವರು ಇದ್ದಾರೆ, ಹೆಚ್ಚು ಮಧ್ಯ ವಯಸ್ಸಿನವರು ಇದ್ದಾರೆ, ಅದರ ನಂತರದವರು ಇದ್ದಾರೆ, ಎಲ್ಲರೂ ಕಲಿತಾ ಇದ್ದಾರೆ. ಎಲ್ಲರಿಗೆ ವೇದಿಕೆ ಅಂತ ಹೇಳೋದೊಂದು ಒದಗಿಸಿ ಕೊಡಬೇಕು, ಅದು ಶಾಲೆಯ ಕರ್ತವ್ಯ. ಆದರೆ ಆಧುನಿಕ ಕಾಲದಲ್ಲಿ ಒಂದು ಸಭೆ ಸಮಾರಂಭ ಏರ್ಪಡಿಸಿ ಎಲ್ಲರಿಗೂ ವೇದಿಕೆ ಕೊಡೋದು ಅಷ್ಟು ಸುಲಭದ ಕೆಲಸವೂ ಅಲ್ಲ. ಆದರೂ ನಾವು ಪ್ರತಿ ವರ್ಷಕ್ಕೆ ಒಂದು ಬಾರಿಯಾದರೂ ನಮ್ಮ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು, ವೇದಿಕೆಯಲ್ಲಿ ಹಾಡಿ ಅಭ್ಯಾಸ ಮಾಡಬೇಕು ಅಂತ ಹೇಳುವ ಒಂದು ಪ್ರಯತ್ನದಲ್ಲಿ ಇದು 10ನೇ ವಾರ್ಷಿಕೋತ್ಸವ ಇಲ್ಲಿ ಆಚರಿಸ್ತಾ ಇದ್ದೇವೆ. ಶ್ರೀ ಸದ್ಗುರು ಸಂಗೀತ ಶಾಲೆ ಕಾಯರ್ಕಟ್ಟೆಯಲ್ಲಿ ನಾವು ಕಳೆದ ಬಾರಿ 27ನೇ ವರ್ಷದ್ದು ಡಿಸೆಂಬರ್ನಲ್ಲಿ ಆಯಿತು. ಅಲ್ಲಿ ಅದ್ದೂರಿಯಾಗಿ ರಜತ ಮಹೋತ್ಸವ ಆಗಿ ಈಗ 27ನೇ ವರ್ಷದ್ದು ಡಿಸೆಂಬರ್ನಲ್ಲಿ ಆಚರಿಸ್ತಿದ್ದೆವು. ಶ್ರೀಮತಿ ಜಯಲಕ್ಷ್ಮಿ ಮತ್ತು ನಾನು ನನ್ನ ಬಗ್ಗೆ ಹೇಳಿದರು.
ಹೆಮ್ಮೆಯಿಂದ ಹೇಳಿಕೊಳ್ಳೋದಲ್ಲ, ಸಮಾಜದಲ್ಲಿ ನಮಗೊಂದು ಋಣ ಇದೆ. ಸಮಾಜ ನಮಗೆ ಎಲ್ಲವನ್ನೂ ಕೊಟ್ಟಿದೆ, ನಾವು ಸಮಾಜಕ್ಕೆ ಏನಾದರೂ ಸ್ವಲ್ಪ ಕೊಡಬೇಕು. ನಾನು ಜಯಲಕ್ಷ್ಮಿಯನ್ನು ಮದುವೆ ಆಗುವ ಕಾಲದಲ್ಲಿ ನಮ್ಮವರಿಗೆ ಮಾರ್ಗ ಇತ್ತು, ಮತ್ತು ಯಾವ ಬದಿಯಿಂದ ಬೇಕಾದರೂ ನೀವು 1.5 ಗಂಟೆ ನಡ್ಕೊಂಡು ಬಂದರೆ ಮನೆಗೆ ತಲುಪಲಿಕ್ಕೆ ಯಾವ ತೊಂದರೆಯೂ ಇರಲಿಲ್ಲ. 1.5 ಗಂಟೆ ನಡೆಯೋದು ಬಸ್ಸೇ ಇರಲಿ. ಬಸ್ಸು ಇದ್ದದ್ದು ಬೆಳಿಗ್ಗೆ 7 ಗಂಟೆಗೆ ಹೋದರೆ ಮತ್ತೆ 10 ಗಂಟೆ 11 ಗಂಟೆಗೆ. ಈಗಿನ ಹಾಗೆ ಬಸ್ಸುಗಳು ಆಗಾಗ ಕಾಣಲಿಕ್ಕೂ ಸಿಕ್ಕಲಿಕ್ಕಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಆ ಹಳ್ಳಿಯಲ್ಲಿ ನನ್ನನ್ನವಳು ಮದುವೆ ಆದದ್ದೇ ಒಂದು ದೊಡ್ಡ ವಿಷಯ. ಅವಳು ಇದ್ದದ್ದು ಹಳ್ಳಿಯಲ್ಲೇ. ನಾನು ನೋಡಲಿಕ್ಕೆ ಹೋಗುವಾಗಲೇ ನನ್ನ ಬಗ್ಗೆ ಅವಳು ಅಭಿಪ್ರಾಯ ಹೇಳಿದ್ಲು, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಕೃಷ್ಣ ಅಂದರೆ ಏನಂತ ನಿಮಗೆ ಗೊತ್ತಿದ್ದರೆ ಅರ್ಥ ಆದಿತ್ತು. ನನ್ನ ಬಣ್ಣ ಅದೇ ಆಯಿತಾ. ಆದರೂ ನಾನು ಧೈರ್ಯವಾಗಿ ಮದುವೆ ಆದೆ. ಅವಳಿಗೆ ಅವಳ ಒಳಗಿಂದಲೇ ಒಂದು ತುಡಿತ. ಅವಳ ತಂದೆಯವರು ಸಂಗೀತ ಮಾಸ್ಟರ್ ಅಂತಲೇ ಹೆಸರಿದ್ದವರು. ಒಳಗಿಂದ ಒಂದು ತುಡಿತ ಸಂಗೀತದ್ದು ಕಲಿಬೇಕಂತ. ಮದುವೆ ಆಯಿತು, ಸಂಸಾರ ದೊಡ್ಡದಾಯಿತು, ಮಕ್ಕಳಾದ. ಆಗ ಒಂದು ಸುದ್ದಿ ಕೇಳಿತು, ಕನ್ಯಾನ ಗಣಪತಿ ಭಟ್ರು, ಬಜಕ್ಕಳ ಅವರ ಮನೆ ಹೆಸರು, ಬಜಕ್ಕಳ ಗಣಪತಿ ಭಟ್ರು ಕನ್ಯಾನ, ಕಾಯರಕಟ್ಟೆಯಲ್ಲಿ ಒಂದು ಸಂಗೀತ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ. ಕಾಯರಕಟ್ಟೆಗೆ ಹೋಗೋದು ಹೇಗೆ, ಬೆಳಿಗ್ಗೆ 9 ಗಂಟೆಗೆ ಒಂದು ಬಸ್ಸು. ಆ ಬಸ್ಸು ಹೋದರೆ ಅದು ಮಧ್ಯಾಹ್ನ 1:30 ಗಂಟೆಗೆ ರಿಟರ್ನ್ ಬರೋದು. ಅದಕ್ಕೆ ಹೋಗಬೇಕಾದ್ರೆ 3/4 ಗಂಟೆ 2 ಬೆಟ್ಟ ಹತ್ತಿ ಇವಳು ಹೋಗಬೇಕು. ಅವಳಿಗೆ ಆಸಕ್ತಿ ಇತ್ತು, ಅವಳಿಗೆ ಕಲಿಬೇಕಂತ ಇದ್ದರೆ ಕಲೀಲಿ. ನನಗೂ ನನ್ನದೇ ಆದ ಕೆಲವು ವ್ಯವಹಾರಗಳಿತ್ತು, ಹೌದು. ಆಗ ಕೆಲವು ಜನ ಅದೇ ಊರಿನವರು ಗ್ರಹಿಸಿದ್ದು ಏನಂತ ಹೇಳಿದರೆ, ಇವಳು ಸಂಗೀತ ಪಾಠ ಮಾಡಲಿಕ್ಕೆ ಹೋಗೋದು ಅಂತ, ಕಲೀಲಿಕ್ಕೆ ಹೋಗೋದು ಅಂತ ಅಲ್ಲ. ಒಂದು ಮಗುವಾದ ಮೇಲೆ ಸಂಗೀತ ಕಲೀಲಿಕ್ಕೆ ಅಂತ ಹೋಗೋದು, ಪಾಠ ಮಾಡಲಿಕ್ಕೆ ಹೋಗ್ತಾರೆ ಟೀಚರ್ ಅಂತ. ಅವರಿಗೆ ಇವಳು ಕಲೀಲಿಕ್ಕೆ ಹೋಗೋದು ಅಂತ ಗೊತ್ತಾಗುವಾಗಲೇ 2 ವರ್ಷ ಕಳೆದಿದೆ. ಕೆಲವರಿಗೆ ಆಶ್ಚರ್ಯ, ಯಾಕೆ ಸಂಗೀತ, ಮನೆಯಲ್ಲಿ ಅಡಿಕೆ ಉಂಟು, ಎಕ್ಕಲಿಕ್ಕೆ ಬೇಕಾದಷ್ಟು ತೋಟ ಉಂಟು, ಕೆಲಸ ಉಂಟು, ಇದು ಎಂಥದಕ್ಕೆ ಈ ಸಂಗೀತ ಕಲೀಲಿಕ್ಕೆ ಹೋಗೋದು? ಏನಾದರೂ ಅದರ ಮೇಲೆ ಬಸ್ಸಿಗೆ ಕೊಡಬೇಕು. ಬಸ್ ತಪ್ಪಿದರೆ ಮತ್ತೆ ಆ ದಿವಸ ಸಂಜೆಯೇ ಬರಬೇಕು, ಮಗು ಬೇರೆ. ಇಂಥ ಸಂದರ್ಭದಲ್ಲಿ ಅವಳಿಗೆ ತುಡಿತಾ ಇತ್ತು. ಮತ್ತು ನಮ್ಮಲ್ಲಿ ಒಂದು ವ್ಯವಸ್ಥೆ ಏನಂತ ಹೇಳಿದರೆ, ಯಾರಾದರೂ ಏನಾದರೂ ಕಲಿಬೇಕಂತ ಹೇಳಿದರೆ ನಾನು ನನಗೆ ಗೊತ್ತಿದ್ದನ್ನು ಹೇಳಿಕೊಡ್ತೇನೆ ಅಥವಾ ಅವರಿಗೆ ಪ್ರೋತ್ಸಾಹ ಕೊಡ್ತೇನೆ. ಅದು ಈಗಲೂ ಹಾಗೆ. ಕಂಪ್ಯೂಟರ್ ಕಲೀಲಿಕ್ಕೆ ಬರ್ತಾರೆ ನನ್ನ ಹತ್ರ, ಅವರಿಗೆ ಆ ತುಡಿತ ಇದ್ದರೆ ನಾನು ಆ ತುಡಿತಕ್ಕೆ ಸರಿಯಾಗಿ ಮಿಡಿತ ಕೊಡ್ತೇನೆ. ಹಾಗೆ ಕಲಿತ ಸಂಗೀತ. ಆಮೇಲೆ ಬದ್ದೇಡ್ಕದಲ್ಲಿ ಶುರು ಮಾಡಿದ್ಲು. ಸದ್ಗುರು ಸಂಗೀತ ಶಾಲೆ ಕಾಯರಕಟ್ಟೆಯ ದಶಮಾನೋತ್ಸವ ಆದ ಮೇಲೆ ಅವಳ ಗುರುಗಳು ಗಣಪತಿ ಭಟ್ರು ಇನ್ನು ಮುಂದೆ ಈ ಕ್ಲಾಸನ್ನು ನೀನೇ ಮುಂದುವರಿಸಿಕೊಂಡು ಹೋಗುವಂತ ಆಶೀರ್ವಾದ ಪೂರ್ವಕವಾಗಿ ಬಿಟ್ಟುಕೊಟ್ರು. ಅಲ್ಲಿಗೆ 27ನೇ ವಾರ್ಷಿಕೋತ್ಸವ ನಾವು ಜರುಗಿಸಿದ್ದೇವೆ ಮೊನ್ನೆ. ಆ ಒಂದು ತುಡಿತದಿಂದ ನಾವಿಲ್ಲಿ ಸಂಗೀತ ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಒಮ್ಮೆ ವೇದಿಕೆಗೆ ಬರಬೇಕು. ಆ ವೇದಿಕೆಯಲ್ಲಿ ಹಾಡುವ ಒಂದು ಅನುಭವ ಅದು ಬೇರೆ. ಈ ಅನುಭವಕ್ಕೆ ಬೇಕಾಗಿ ನಾವು ಸ್ವಲ್ಪ ಕಷ್ಟ ಆದರೆ ಸಹ ಎಲ್ಲರ ಸಹಕಾರ ತೆಕ್ಕೊಂಡು ಈ ಅಂಥ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ಅದಕ್ಕೆಲ್ಲರೂ ನೀವು ಸಹಕಾರ ಕೊಟ್ಟಿದ್ದೀರಿ, ಎಲ್ಲರಿಗೂ ಧನ್ಯವಾದ. ಇನ್ನು ಇವತ್ತು ನಾವು ಡಾಕ್ಟರ್ MS ಭಟ್ರಿಗೆ ಒಂದು ಗೌರವಾರ್ಪಣೆ ಮಾಡೋದು. ನಾವು ಸನ್ಮಾನ ಅಂತ ದೊಡ್ಡ ಶಬ್ದದಲ್ಲಿ ಹೇಳಲಿಕ್ಕಿಲ್ಲ, ಒಂದು ಗೌರವಾರ್ಪಣೆ ಮಾಡೋದು. ಡಾಕ್ಟರ್ MS ಭಟ್ರಿಗೂ ಸದ್ಗುರು ಸಂಗೀತ ಶಾಲೆಗೂ ಏನು ಸಂಬಂಧ? ಇಬ್ಬರಿಗೂ ಗುರುಗಳು ಒಂದೇ. ಡಾಕ್ಟರ್ MS ಭಟ್ರು ಕಲಿತದ್ದು ಕನ್ಯಾನ ಗಣಪತಿ ಭಟ್ರ ಶಿಷ್ಯರಾಗಿ ಸಂಗೀತ ಕಲಿತವರು ಪ್ರಾರಂಭದಲ್ಲಿ. ಜಯಲಕ್ಷ್ಮಿಯು ಕನ್ಯಾನ ಗಣಪತಿ ಭಟ್ರ ಶಿಷ್ಯರಾಗಿ ಪ್ರಾರಂಭ ಮಾಡಿದವರು. ಅದೊಂದೇ ಅಲ್ಲ, ಅವರು ನಮ್ಮ ಊರಿನವರೇ. ನಮ್ಮದು ಕುರುಡ ಪದವು, ಅವ್ರದ್ದು ಪೈಯಳಿಕೆ ಮೂಡಂಬಿಕಾನ ಅಂತ ಹೇಳಿ ಅವರ ಹುಟ್ಟೂರು. ಅಲ್ಲೇ ಹೈಸ್ಕೂಲ್ ಮುಗಿಸಿ ಮೈಸೂರಿನಲ್ಲಿ GCM ಮಾಡಿ BC ರೋಡ್ನಲ್ಲಿ ವೈದ್ಯಕೀಯ ವೃತ್ತಿ ನಡೆಸ್ತಾ ಬಂದವರು. ಆದರೂ ಅವರಲ್ಲಿ ಒಂದು ತುಡಿತ ಇತ್ತು ಸಂಗೀತದ್ದು. ಈ ವೈದ್ಯಕೀಯ ವೃತ್ತಿಯೊಟ್ಟಿಗೆ ಅವರು ಸಂಗೀತವನ್ನು ಬೆಳೆಸಿಕೊಂಡು ಅನುಭವಿಸಿಕೊಂಡು ಹಾಡಿಕೊಂಡು ಮುಂದವರು. ಮಾತ್ರ ಅಲ್ಲ, ತಮ್ಮ ಮಗನನ್ನು ವೈದ್ಯಕೀಯ ವೃತ್ತಿಗೆ ತಯಾರು ಮಾಡ್ತಾ ಒಬ್ಬ ಸಂಗೀತಗಾರನಾಗಿ ತಯಾರು ಮಾಡಿದ್ರು. ಅವರು ಲಂಡನ್ ರಿಟರ್ನ್ ಮಗ ಮಹೇಶ್ ಭಟ್ರು. ಆ ಲಂಡನ್ನಲ್ಲಿರುವಾಗಲೂ ಅವರ ಮಕ್ಕಳಿಗೆ
ಅಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿಸ್ತಿದ್ರು. ಈಗ ಹಾಗೆ ತಂದೆ MS ಭಟ್ರು ಡಾಕ್ಟ್ರು, ಅವರ ಮಗ ಮಹೇಶ್ ಭಟ್ರು, ಅವರ ಇಬ್ಬರು ಮಕ್ಕಳು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಈ ಸಾಧನೆಯನ್ನು ಗುರುತಿಸಬೇಕು. ಯಾಕೆ ಅಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸಾಮಾಜಿಕ ಜವಾಬ್ದಾರಿ ಇತ್ತು. ಆ ಜವಾಬ್ದಾರಿಯನ್ನು ನಾವು ಗುರುತಿಸಿ ಅವರು ಆ ಜವಾಬ್ದಾರಿಯಿಂದ ಹೊರತಾಗಿ ಸಮಾಜಕ್ಕೆ ಏನು ಕಾಣಿಕೆ ಕೊಟ್ಟಿದ್ದಾರೆ ಅದನ್ನು ಗುರುತಿಸುವ ಕೆಲಸ ಒಂದು ಸಮಾಜ ಮಾಡಬೇಕು. ಅದು ಸದ್ಗುರು ಸಂಗೀತ ಶಾಲೆ ಸಂಗೀತಕ್ಕೆ ಸಂಬಂಧಪಟ್ಟ ಕಾರಣ ಅದನ್ನು ಗುರುತಿಸಬೇಕಂತ ನಾವು ಹಲವಾರು ವರ್ಷದಿಂದ ಗ್ರಹಿಸ್ತಿದ್ದೆವು. ಇವತ್ತು ಆ ಕಾಲ ಕೂಡಿ ಬಂದಿದೆ. ಸಂಗೀತಕ್ಕೆ ಅವರ ಕೊಡುಗೆಯನ್ನು ನಾವು ಗುರುತಿಸಿ ಇವತ್ತು ಅವರನ್ನು ಗೌರವಿಸಲಿಕ್ಕೆ ಬೇಕಾಗಿ ಅವರನ್ನು ಇಲ್ಲಿಗೆ ಕರೆತಂದಿದ್ದೇವೆ. ಅವರು ಒಪ್ಪಿ ಬಂದಿದ್ದಾರೆ. ಭಾಳ ಸಂತೋಷ. ಕೃಷ್ಣಾಷ್ಟಮಿಗೂ ಇಮಾಮ್ ಸಾಬಿಗೂ ಏನು ಸಂಬಂಧ ಅಂತ ಆಗಿದೆ. ಯಾಕೆಂದರೆ ನಾನು ಸಂಗೀತದ ಗಂಧಗಾಳಿ ಇಲ್ಲದಂಥ ಮನುಷ್ಯ. ನನಗೆ ಇಲ್ಲಿ ಹೇಗೆ ನನಗೆ ಇವರ ಪರಿಚಯ ಅಂದರೆ, ಅವರಿಬ್ಬರ ಹಲ್ಲನ್ನು ನಾನು ಸ್ವಲ್ಪ ಏನೋ ರಿಪೇರಿ ಮಾಡಿದ್ದೇನೆ. ಗಂಡ ಹೆಂಡತಿ ಇಬ್ಬರು ಬಂದಿದ್ದರು, ಅವರ ಮಗನೂ ಬಂದಿದ್ದರು ಮದುವೆಗಿಂತ ಮೊದಲು. ನನಗೆ ಆ ರೀತಿಯ ಸಂಬಂಧ ಬಿಟ್ಟರೆ, ವೈದ್ಯ ರೋಗಿಯ ಸಂಬಂಧ ಬಿಟ್ಟರೆ ಬೇರೆ ಯಾವ ರೀತಿಯ ಸಂಬಂಧನೂ ಇಲ್ಲ. ಆದರೆ ಇನ್ನೊಂದಿದೆ, ನನ್ನ ಮಗಳು ಜಯಲಕ್ಷ್ಮಿ ಟೀಚರ್ ಅವರ ಶಿಷ್ಯೆ. ಸೊ ಆ ಒಂದು ದಾಕ್ಷಿಣ್ಯದಿಂದಾಗಿ ನಾನು ಹೇಳಿದೆ ಬರೋದಿಲ್ಲ, ಸಂಡೇ ನನಗೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಅಂತೇಳಿ. ಆದರೆ ಆ ದಾಕ್ಷಿಣ್ಯಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಇದ್ದೇನೆ. ಅದೇನೇ ಇರಲಿ, ಕಳೆದ ತಿಂಗಳು ನಾನು ಬೆಂಗಳೂರಿಗೆ ಹೋಗಿದ್ದೆ. ಡಿಸೆಂಬರಲ್ಲಿ 28ಕ್ಕೆ ವಿಶ್ವ ಹವ್ಯಕ ಸಮ್ಮೇಳನ. ಇವತ್ತು ನನಗೆ ಒಂದು ಮಿನಿ ಹವ್ಯಕ ಸಮ್ಮೇಳನಕ್ಕೆ ಬಂದ ಹಾಗೆ ಆಗ್ತಾ ಇದೆ. ಯಾಕೆಂತ ಹೇಳಿದರೆ, ಅಲ್ಲಿ ಬಹಳಷ್ಟು ಹವ್ಯಕರು ಬಹಳ ಖುಷಿಯಿಂದ ನಗ್ತಾ ಓಡ್ತಾ ಇದ್ದರು. ಅದೇ ರೀತಿಯ ಒಂದು ವಾತಾವರಣ, ಖುಷಿಯ ವಾತಾವರಣ ಇಲ್ಲಿ ಕಂಡು ಬಂದಿದೆ. ಸಂತಸ ಆಗಿದೆ. ಜಯಲಕ್ಷ್ಮಿ ಅಕ್ಕ ಅವರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಒಬ್ಬ ಮಹಿಳೆ ಸಾಧನೆ ಮಾಡಲಿಕ್ಕೆ ಬಹಳಷ್ಟು ಏನಂತ ಹೇಳಿದರೆ, ನಮ್ಮ ಮೇಲ್ ಡಾಮಿನೇಟೆಡ್ ಸೊಸೈಟಿನಲ್ಲಿ, ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ಮುಂದೆ ಬರಲಿಕ್ಕೆ ಅಷ್ಟು ಸುಲಭ ಅಲ್ಲ ಅಂದರೆ ಯಾಕೆ ಅಂತ ಹೇಳಿದರೆ, ಈ ಪ್ರಯಾರಿಟೀಸ್ ಅಂತ ಹೇಳ್ತೇವೆ ಜೀವನದಲ್ಲಿ. ಒಂದೊಂದು ಹಂತಕ್ಕಾಗುವಾಗ ಅವರಿಗೆ ಒಂದೊಂದು ಪ್ರಯಾರಿಟಿಗಳು ಚೇಂಜ್ ಆಗ್ತಾ ಹೋಗ್ತವೆ. ನಾವು ಗಂಡಸರಾದರೆ ಕಲಿತೇವೆ, ಅಪ್ಪ ಆಗ್ತೇವೆ, ನಾವು ಬೆಳೆದಿದ್ರೂ ಆಗ್ತೇವೆ. ಆಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂದರೆ ದುಡಿಯೋದು ಮಾತ್ರ. ಆದರೆ ಒಬ್ಬರು ಮಹಿಳೆಗೆ ಏನಾಗ್ತದೆ ಅಂತ ಹೇಳಿದರೆ, ಒಂದೇ ದಿನದಲ್ಲಿ ಅವರು ತಾಯಿ ಆಗಬೇಕು, ಹೆಂಡತಿ ಆಗಬೇಕು, ಸೊಸೆ ಆಗಬೇಕು. ವರ್ಕಿಂಗ್ ವುಮೆನ್ ಆದರೆ ಅದು ಸಹ ಮಾಡಬೇಕು. ಒಂದು ದಿನದಲ್ಲಿ 5 ರೋಲ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಅದೊಂದು ಮಹಿಳೆಗೆ ಮಾತ್ರ. ಪುರುಷರು ಮಾತ್ರ ಅವ್ರ ಪಾಡಿಗೆ ಹಾಯಾಗಿರ್ತಾರೆ. ಇವತ್ತು ಭಾಳಷ್ಟು ಮಹಿಳೆಯರು ಸೇರಿದ್ದೀರ, ನನಗೆ ಸಂತಸ ಆಗ್ತಾ ಇದೆ. ಇವತ್ತಿನ ಒಂದು ಮೆಂಟಲಿ ನಾವು ಏನು ಹೇಳ್ತೇವೆ ಅಂದರೆ, ಮಹಿಳೆಯರು ಭಾಳಷ್ಟು ಸ್ಟ್ರಾಂಗ್. ಪುರುಷರು ನೋಡಲಿಕ್ಕೆ ತುಂಬ ಗೌರವ ಪಟ್ಟುಕೊಂಡು ಇರ್ತಾರೆ, ಆದರೆ ಮೆಂಟಲಿ ದೇ ಆರ್ ವೆರಿ ಮಚ್ ಸ್ಟ್ರಾಂಗ್. ಇವತ್ತು ಜಯಲಕ್ಷ್ಮಿ ಅಕ್ಕ ಅವರ ಬಗ್ಗೆ ಹೇಳಿದರು. 32 ವರ್ಷ ಆದ ನಂತರ, ಮದುವೆ ಆದ ನಂತರ, ಮಗು ಆದ ನಂತರ ಅವರು ಸಾಧಿಸಿ ತೋರಿಸಿದ್ದಾರೆ. ಆ ಕಾರಣದಿಂದ ನಾನು ಅವರನ್ನು ಇವತ್ತು 10 ವರ್ಷಗಳ ದಶಮಾನೋತ್ಸವವನ್ನು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ಖಂಡಿತವಾಗಿಯೂ ಸಹ ಒಂದು ಹಾರ್ದಿಕವಾದ ಅಭಿನಂದನೆಗಳನ್ನು ಹೇಳದಿದ್ದರೆ ತಪ್ಪಾಗ್ತದೆ. ಮಹಿಳೆಯಾಗಿ, ಒಬ್ಬರು ತಾಯಿಯಾಗಿ, ಒಬ್ಬರು ಹೆಂಡತಿಯಾಗಿ, ಒಬ್ಬರ ಮನೆಯ ಸೊಸೆಯಾಗಿ, ಅದರ ಜೊತೆಗೆ ಒಬ್ಬರು ಸಂಗೀತಗಾರ್ತಿಯಾಗಿ ಇವತ್ತು ನಿಮ್ಮ ಮುಂದೆ ಅವರು ನಿಂತಿದ್ದರೆ ಅವರ ಸಾಧನೆ ಖಂಡಿತವಾಗಿ ನಾವೆಲ್ಲ ಮೆಚ್ಕೋಬೇಕು. ನಾವು ವೈದ್ಯರು ನಮ್ಮ ಬಗ್ಗೆ ಒಂದೆರಡು ಮಾತು ಹೇಳಿದರು. ವೈದ್ಯರು ಅದು ಒಂದು ಅಪವಾದನೆ. ನಾವು ವೈದ್ಯರು ಸಾಮಾನ್ಯವಾಗಿ ಸಾಮಾಜಿಕ ಬದುಕಿನಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದಿಲ್ಲ. ಡಾಕ್ಟರ್ ಬಗ್ಗೆ ಹೇಳ್ತಾ ಅವರು ಸಂಗೀತದಲ್ಲಿ ಮಹಾನ್ ಸಾಧನೆ ಮಾಡಿದರು ಅಂತೇಳಿ ನನಗೆ ಇವತ್ತು ಕೇಳ್ಪಟ್ಟೆ. ಖುಷಿಯಾಯಿತು. ಯಾಕೆಂತ ಹೇಳಿದರೆ, ನಾವು ಆ ಅಪವಾದದಿಂದ ಹೊರಗೆ ಬರಬೇಕು. ಸಾಮಾಜಿಕ ಬದುಕಿನಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು. ನಮ್ಮದೇ ಆದಂತಹ ಅನಿವಾರ್ಯತೆಗಳಿದ್ದರೂ ಸಹ ನಾವು ತೊಡಗಿಸಿಕೊಳ್ಳಿಲ್ಲ ಅಂದರೆ ಬಹಳಷ್ಟು ಏನಾಗ್ತದೆ, ಆ ಅಪವಾದದಿಂದ ಹೊರಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ವೈದ್ಯರು ಅಂದರೆ ದುಡ್ಡು ಮಾಡಲಿಕ್ಕೆ ಇರುವವರು. ವೈದ್ಯರು ಅಂದರೆ 24 ಗಂಟೆ ರೋಗಿಗಳ ಮುಂದೆಯೇ ಇರ್ತಾರೆ, ಬೇರೆ ಯಾವ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಿಲ್ಲ ಅಂತ ಒಂದು ಅಪವಾದ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಅಪವಾದ ಹೋಗಿ ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸ ಬರಬಹುದು. ಇನ್ನಷ್ಟು ವೈದ್ಯರು ಸಾಮಾಜಿಕ ಬದುಕಿನಲ್ಲಿ ತೊಡಗಿಸಿಕೊಳ್ಳಿ. ಬಹುಶಃ ಈಗ ತಾನೇ ಹೇಳಿದರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಸಹ ಸಂಗೀತದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅಂತೇಳಿ. ಇನ್ನಷ್ಟು ಜನರು ಸಾಮಾಜಿಕ ಬದುಕಿನಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳಿ ನಾನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಸಂಗೀತ, ನಮ್ಮ ವೈದ್ಯರಿಗೂ ಸಂಗೀತಕ್ಕೂ ಒಂದು ಸಂಬಂಧ ಇದೆ. ಯಾಕೆಂತೇಳಿದರೆ ತಾವು ನೋಡಿರ್ಬೋದು, ನಾನು ಒಬ್ಬ ಸರ್ಜನ್ ವೃತ್ತಿಯಲ್ಲಿ. ನಾವು ಸರ್ಜರಿ ಮಾಡುವಾಗ OTಯಲ್ಲಿ ಲೈಟ್ ಮ್ಯೂಸಿಕ್ ಹಾಕ್ಕೊಂಡೇ ನಾವು ಸರ್ಜರಿ ಮಾಡೋದು. ಅಂದರೆ ಮನಸ್ಸಿಗೊಂದು ನೆಮ್ಮದಿ, ಮುದ ಸಿಗ್ತದೆ. ತಮಗೆಲ್ಲ ಗೊತ್ತಿರ್ಬೋದು, ರೋಗಿ ಕೋಮಕ್ಕೆ ಹೋದ್ಮೇಲೆ
ಹಲವಾರು ಬಾರಿ ಇದು ನಡೆದಿದೆ ಹಿಸ್ಟ್ರಿನಲ್ಲಿ. ಅವನಿಗೆ ಇಷ್ಟವಾದ ಸಂಗೀತವನ್ನು ಕೇಳಿಸಿ 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 ರೋಗಿ ರಿಕವರಿ ಆದದ್ದು ಉಂಟು. ಸೊ ಈ ಸಂಗೀತ ಅನ್ನೋದು ಹಾಡಿಗೆ ಒಂದು ವಿಶೇಷವಾದ ಮಾಂತ್ರಿಕವಾದಂತಹ ಶಕ್ತಿ ಇದೆ, ಖಂಡಿತವಾಗಿಯೂ ಇದೆ. ಇವತ್ತು ಅಂತಹ ಒಂದು ಸಂಗೀತ ಕಲೆಯನ್ನು, ಹಾಡುಗಾರಿಕೆಯನ್ನು ಜನರಿಗೆ ತಲುಪಿಸುವಲ್ಲಿ ಒಂದು ವಿಶೇಷವಾದಂಥ ಕಾರ್ಯವನ್ನು ಮಾಡಿ ಸಾಧನೆ ಮಾಡಿ ತೋರಿಸಿ ಹಲವಾರು ಮಕ್ಕಳಿಗೆ ಈ ಕಲೆಯನ್ನು ನೀಡುತ್ತಿರುವಂತಹ ಜಯಲಕ್ಷ್ಮಿ ಟೀಚರ್ ಅವರಿಗೆ ಮಗದೊಮ್ಮೆ ವಂದಿಸಿ ನನಗೆ ಅವಕಾಶ ಮಾಡಿದ್ದಕ್ಕೆ ಅಭಿನಂದಿಸುತ್ತಾ ನನ್ನ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯ ಸಾಧನೆಯನ್ನು ಹಾಗೂ ಅವಳ ಬಹುಮುಖ ವ್ಯಕ್ತಿತ್ವವನ್ನು ಗುರುತಿಸಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಅಂತ ಹೇಳಿ ಶ್ರೀಮತಿ ಜಯಲಕ್ಷ್ಮಿ ಭಟ್ರ ಸಾಧನೆಯ ಹೆಜ್ಜೆಯ ಗುರುತುಗಳನ್ನು ಗೌರವಿಸಿ ಆಡಿದ ಶುಭ ನುಡಿಗಳಿಗೆ ಶ್ರೀ ಸದ್ಗುರು ಸಂಗೀತ ಶಾಲೆ ಪರವಾಗಿ ವಂದನೆಗಳು. ಧನ್ಯವಾದಗಳು ಸರ್. ಈಗ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಫಲತಾಂಬೂಲವನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಹಾಗೆಯೇ ಅವರು ಬರೆದ 5 ಪುಸ್ತಕಗಳು ಇವೆ, ಅದನ್ನು ಅವರು ಕೊಡುತ್ತಾರೆ. ಈಗ ಧನ್ಯವಾದಗಳು ಸರ್. ಇನ್ನು ಸ್ಮರಣಿಕೆಯನ್ನು ಶ್ರೀ KT ಭಟ್ರವರು ಕೊಡಬೇಕಾಗಿ ವಿನಮ್ರ ಕೋರಿಕೆ. ಇನ್ನು ಅವರ ಧರ್ಮಪತ್ನಿಯವರನ್ನು ಶ್ರೀಮತಿ ಜಯಲಕ್ಷ್ಮಿ ಭಟ್ ಹಾಗೂ ವೈಜಯಂತಿ ಭಟ್ ಅವರು ಅರ್ಚನ ಕುಂಕುಮ ಕೊಟ್ಟು ಗೌರವಿಸಬೇಕಾಗಿ ವಿನಮ್ರ ಕೋರಿಕೆ. ಎಂತ ಇದ್ರು ಅವರ ಮಾತನ್ನು ಮೀರಲಿಕ್ಕೆ ನನಗೂ ಮನಸ್ಸಾಗಲಿಲ್ಲ. ಹಾಗೆ ಈಗ 17ನೇ ತಾರೀಕಿಗೆ ಅಂತ ಮಾಡಿ ನನ್ನನ್ನು ಬಹಳ ಒಂದು ಸಂತೋಷದಲ್ಲಿ ಇದೀಗ ನನಗೆ ಹೃದಯ ತುಂಬಿ ನಾನು ಹೇಳುವಂಥದ್ದು, ಹೃದಯ ಸ್ಪರ್ಶಿಯಾಗಿ ನನ್ನನ್ನು ಈ ಥರ ಗೌರವಿಸಿದ್ದಕ್ಕೆ ಪ್ರಮೋದಣ್ಣ ಹಾಗೂ ಜಯಕ್ಕನಿಗೆ ತುಂಬ ಅನಂತಾನಂತ ಕೃತಜ್ಞತೆಗಳು. ಇಂಥ ಅಭಿಮಾನ ಅವರು ನನ್ನ ಮೇಲೆ ಇಡ್ಲಿಕ್ಕೆ ಅದೊಂದು ಕಾರಣ ಇದೆ. ಅದು ಎಂತೋ ಅಂತ ಹೇಳಿದರೆ ಅವರ ಗುರುಗಳು ನನ್ನ ಗುರುಗಳು ಒಬ್ಬರೇ. ಆಫ್ಕೋರ್ಸ್ ಅವರು ಸಾಮಾನ್ಯ ನನ್ನಿಂದ ನನಗೆ ಕಾಣುತ್ತೆ. ನೀವು ಯಾವ ವರ್ಷದಲ್ಲಿ ಸಂಗೀತ ಅಭ್ಯಾಸ ಮಾಡಿಕೊಂಡಿದ್ದದ್ದು? 32. ನಾನು 65 ವರ್ಷದ ಹಿಂದೆ, 65 ವರ್ಷಗಳ ಹಿಂದೆ, ನನಗೆ ಆವಾಗ 11 ವರ್ಷ. ನಮ್ಮ ತಂದೆ ತಾಯಿಯವರಿಗೆ ಸಂಗೀತದ, ನಮ್ಮ ಡಾಕ್ಟ್ರು ಹೇಳಿದ ಹಾಗೆ ಸಂಗೀತದ ಗಂಧಗಾಳಿ, ಅದು ಹೇಗೆ ಅವರಿಗೆ ನಮಗೆ ಸಂಗೀತ, ನನಗೂ ಮತ್ತು ನನ್ನ ತಂಗಿಗೆ ಸಂಗೀತ ಕಲಿಸಬೇಕು ಅಂತ ಹೇಗೆ ಆಸಕ್ತಿ ಬಂತೋ ನನಗೂ ಗೊತ್ತಿಲ್ಲ. ಬಹುಶಃ ಒಂದು ಕಾರಣ ಇರಬಹುದು. ಅವರು, ನಮ್ಮ ತಂದೆಯವರು ವೇದ ಪಾಠಕ್ಕೆ ಮಂತ್ರ ಕಲೀಲಿಕ್ಕೆ ಹೋಗ್ತಿದ್ದರು. ಹಾಗೆ ಅದರಲ್ಲಿ ಏನೋ, ಈಗ ಮಂತ್ರ ಅಂತ ಹೇಳಿರೋದು ವೇದವೇ ಅಲ್ವೇ, ಈ ಸಂಗೀತ ಇದು ಸಾಮವೇದದಿಂದ ಹುಟ್ಟಿದೆ, ಆ ಥರ ಏನೋ ಒಂದು ಕನೆಕ್ಷನ್ ಇರ್ಬೋದು. ಇಲ್ಲದಿದ್ದರೆ ಅವರಿಗೆ ಈ ವಿಷಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತೂ ಒಂದು ನಮ್ಮ ಕನ್ಯಾನ ಗಣಪತಿ ಭಟ್ರನ್ನು ಹುಡುಕಿ ನಮಗೆ ಸಂಗೀತ ಕ್ಲಾಸ್ ಮಾಡಿಸಿದರು. ಅಲ್ಲಿಂದ ನಂತರ ಒಂದು SLC ಆಯಿತು, PUC ಆಯಿತು, ನಾವು ಮೈಸೂರಿಗೆ ಹೋದೆ. ಮೈಸೂರಿನಲ್ಲಿ ಅಲ್ಲಿ ಅಯ್ಯನಾರ್ ಸಂಗೀತ ಶಾಲೆ ಅಂತ, ಅದು ನಮ್ಮ ಚೌಡಯ್ಯನವರ ಮ್ಯೂಸಿಕ್ ಕಾಲೇಜ್ ಅದು. ಹಾಗೆ ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ದು ಮತ್ತು ಇದು ಈ ಥರ ಮುಂದುವರಿತು ಹೇಳುವ. ಇನ್ನು ಮತ್ತೆ ನನಗೆ ಏನಾಯಿತು, ನನ್ನ ಮಗ ದೊಡ್ಡ ಆದ. ಮಗ ಒಂದು 8 ವರ್ಷ 10 ವರ್ಷ ಆಗ ಅವನಿಗೆ ಸಂಗೀತ ಕಲಿಸಬೇಕು ಅಂತ ಹೇಳಿ, ಎಷ್ಟಿದ್ದರೂ ಅಪ್ಪ ಕಲಿಸಿದರೆ ಅದು ಅಷ್ಟೇ. ಅದಕ್ಕೆ ಬೇಕಾಗಿ ಇದೇ ನಮ್ಮ ಕನ್ಯಾನ ಗಣಪತಿ ಭಟ್ರನ್ನು ವಾಪಸ್ಸು ನಮ್ಮ ಮನೆಗೆ ಬರಲಿಕ್ಕೆ ಹೇಳಿ ಮತ್ತೆ ಸಂಗೀತ ಕ್ಲಾಸು ಪ್ರಾರಂಭ ಆಯಿತು BC ರೋಡಲ್ಲಿ. ಅಲ್ಲಿ ಒಂದು ನಮ್ಮ ಮಗ ಮತ್ತು ಒಂದು 2 ಜನ ನನ್ನ ಫ್ರೆಂಡ್ಸಿನ ಮಕ್ಕಳು, ಒಂದು 3 ಮಕ್ಕಳಿಗೆ ಅಂತ ಶುರು ಮಾಡಿದ್ದು. ಅಲ್ಲಿ ಮತ್ತೆ 30 ಮಕ್ಕಳಾದರು. ನಮ್ಮ ಮನೆಯಲ್ಲಿ ಜಾಗ ಸಾಲದೆ ಅಲ್ಲಿ ಒಂದು ಭಜನಾ ಮಂದಿರದಲ್ಲಿ ಕ್ಲಾಸು ಶುರುವಾಯಿತು. ಆ ಥರ ನಡೀತಾ ಹೋಯ್ತು ಅದು.
ಈ ಥರ ಅಷ್ಟೇ ಹೊರತು ನಾನು ಸಂಗೀತದಲ್ಲಿ ಬೇರೆ ಯಾವುದೇ ಸಾಧನೆ ಅಂತ ಹೇಳಿದ್ರೆ ಇದೆ. ನಾನು ಏನು ನಮ್ಮ ಗುರುಗಳು ಕಲಿಸಿಕೊಟ್ಟಿದ್ದಾರೆ ಅದನ್ನು ಉಳಿಸಿಕೊಂಡಿದ್ದೇನೆ ಅಷ್ಟೇ. ಮತ್ತು ಎಲ್ಲ ಎಲ್ಲಿ ಸಂಗೀತ ನಡೀತದೆ ಕಾರ್ಯಕ್ರಮ ಅಲ್ಲಿಗೆ ಆದಷ್ಟು ಅಟೆಂಡ್ ಆಗೋದು. ನಮ್ಮ ಉಮಾಶಂಕರಿಯವರಿದ್ದಾರೆ ಪರ್ಕಳದಲ್ಲಿ, ಅಲ್ಲಿ ಪ್ರತಿ ತಿಂಗಳು ವರ್ಷಕ್ಕೊಂದು 2-3 ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಅಲ್ಲಿಗೆ ತಪ್ಪದೇ ಹೋಗ್ತಾ ಇದ್ದೆ. ಆ ಥರ ಇದು ಒಂದೇ ನನ್ನ ಸಾಧನೆ ಅಂದರೆ ಅಂತಂದರೆ ಉಳಿಸಿಕೊಂಡದ್ದು ಅಷ್ಟೇ. ಅಂತೂ ನನ್ನನ್ನು ಗುರುತಿಸಿ ಈ ಥರ ಇದು ಮಾಡೋಕ್ಕೆ ತುಂಬ ಆಭಾರಿಯಾಗಿದ್ದೇನೆ ನಾನು. ಇನ್ನು ನಾನು 1-2 ಮಾತು ಇಲ್ಲಿಯ ಮಕ್ಕಳನ್ನು ಕಾಣುವಾಗ ಬಹಳ ಖುಷಿಯಾಯಿತು. 1-2 ಮಾತು ಮಕ್ಕಳಿಗೆ ಎಂಥದ್ದು ಅಂತ ಹೇಳಿದರೆ, ಈ ಮಕ್ಕಳು ಸಂಗೀತ ಕಲೀಲಿಕ್ಕೆ ಅಭ್ಯಾಸ ಮಾಡಿದಾಗೆ ಹೆಚ್ಚಿನವ್ರಿಗೆಂತು ಅಂತಂದರೆ 6 ತಿಂಗಳು 1 ವರ್ಷ ಆಗೋ ಹಾಡಲಿಕ್ಕೆ ಶುರು ಮಾಡಬೇಕು. ಇಲ್ಲದಿದ್ದರೆ ಪೇರೆಂಟ್ಸ್ಗಳಿಗೂ ಸ್ವಲ್ಪ ಅಸಮಾಧಾನ ಆಗ್ತದೆ. 1 ವರ್ಷ ಆಯಿತು ಕ್ಲಾಸ್ ಆಗುವುದು, ಏನು ಹಾಡುವುದಿಲ್ಲಲ್ಲ, ಇನ್ನು ಸಹ ಬರೀ ಸರಿಗಮ ಸರಿಗಮ ಸರಿರಿ ಗಗಮಮ್ಮ ಇದೇ ಆಗ್ತಾ ಅಷ್ಟೇ ಹೊರತು ಪದ್ಯ ಹಾಡೋದಿಲ್ಲ ಅಂತ. ಈ ಪದ್ಯ ಹಾಡಲಿಕ್ಕೆ ಅದರದ್ದೇ ಆದ ಕೆಲವು ಸಿಸ್ಟಮ್ಗಳುಂಟು. ಆ ಫೌಂಡೇಶನ್ ಇಲ್ಲದೆ ಬಿಲ್ಡಿಂಗ್ ಕಟ್ಟಿದರೆ ಏನಾಗ್ತದೆ, ಕುಸಿದು ಬೀಳ್ತದೆ ಅಲ್ಲೇ. ಹಾಗೆ ಅದಕ್ಕೆ ಆ ಫೌಂಡೇಶನ್ ಭಾಳ ಅಗತ್ಯ. ಈ ಫೌಂಡೇಶನ್ ಕಟ್ಟಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಅದು ಒಂದು ಸಲ ಗಟ್ಟಿ ಫೌಂಡೇಶನ್ ಆಯಿತಾ ಮತ್ತೆ ಏನು ಅದು ಏನು ಚೂರೂ ಕದಲೋದಿಲ್ಲ, ಅಷ್ಟು ಚಂದಕ್ಕೆ ಹೋಗ್ತದೆ. ಒಂದದು ಆ ಫೌಂಡೇಶನ್ ಕಟ್ಟಲಿಕ್ಕೆ ಮಾತ್ರ ಸರಿಯಾದ ಅಭ್ಯಾಸ ಬೇಕು. ಈ ಅಭ್ಯಾಸ ಮಾಡದೆ ಈ ಸಂಗೀತವನ್ನು ಒಲಿಸಿಕೊಳ್ಳಲಿಕ್ಕೆ ಯಾವುದೇ ಶಾರ್ಟ್ ಕಟ್ ಇಲ್ಲ. ಒಂದೇ ದಾರಿ ಅಂದರೆ ಅಭ್ಯಾಸ ಅಭ್ಯಾಸ ಅಭ್ಯಾಸ, ನಿರಂತರ ಅಭ್ಯಾಸ. ಹೇಳಿದ್ದನ್ನೇ ಹೇಳಬೇಕು, ಹೇಳಿದ್ದನ್ನೇ ಹೇಳಬೇಕು. ಹಾಗಾದರೆ ಜಗದರೆ ನೋಡಿ ಅದರಿಂದ ರಸ ಬರುವಂಥದ್ದು. ಹಾಗೆ ಹೇಳಿದ್ದನ್ನೇ ಹೇಳಬೇಕು, ಹೇಳಿದ್ದನ್ನು ಹೆಚ್ಚಿನವರು ಇದು ಪದ್ಯ ನನಗೆ ಆಗಿದೆ, ಕೀರ್ತನೆ ಕೇಳಿದ ಕೂಡಲೇ ಅದು ನನಗೆ ಆಗಿದೆ. ಆದರೆ ಸಾಲದು, ಬರೇ ಪದ್ಯವನ್ನು ಹೇಳಿದರೆ ಅದು ಸಂಗೀತ ಆಗುವುದಿಲ್ಲ. ಸಂಗೀತ ಆಗಬೇಕಿದ್ರೆ ಏನಾಗಬೇಕು, ಅದನ್ನು ಅನುಭವಿಸಿ ಹಾಡಬೇಕು. ಹಾಗಿದ್ದರೆ ಮಾತ್ರ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆದರೆ ಮಾತ್ರ ಆ ಸಂಗೀತವನ್ನು ಹೇಳಲಿಕ್ಕೂ ಅತ್ಯಂತ ಒಳ್ಳೆಯದು. ಈ ಇನ್ವಾಲ್ವ್ಮೆಂಟ್ ಬರಬೇಕಿದ್ರೆ ಏನು ಮಾಡಬೇಕು, ಅಭ್ಯಾಸ ಮಾಡಬೇಕು. ಇನ್ನೊಂದು ಪಾಯಿಂಟ್ ಎಂತ ಅಂತ ಹೇಳಿದರೆ, ಈ ಅಭ್ಯಾಸ ಮಾಡುವಾಗ ನಾವು ಯಾವುದನ್ನು ಹಾಡುತ್ತೇವೆ ಅದರ ಅರ್ಥ ಗೊತ್ತಿರಬೇಕು. ನಾವು ಹೆಚ್ಚಿನವರು ಸುಮ್ಮನೆ ಪ್ರಿಂಟ್ ತೆಗೆದಾಗೆ ಪದ್ಯವನ್ನು ಹೇಳ್ತಾ ಹೋಗ್ತವೆ. ಆ ಪದ್ಯದಲ್ಲಿ ಇರುವ ವಿಷಯ ಎಂಥದ್ದು, ಅದು ಏನದರ ಅರ್ಥ ಎಂಥದ್ದು ಅಂತ ಅದು ಯಾರೂ ಮಾಡೋದಿಲ್ಲ. ನಿಮಗೆ ಡೌಟ್ ಇದ್ದರೆ ನಿಮ್ಮ ಗುರುಗಳ ಹತ್ರ ಕೇಳಬೇಕಾದ್ರೆ ಅರ್ಥ ಏನು, ಇದು ಮಕ್ಕಳಿಗೆ ಹೇಳೋದು ನಾನು, ಅರ್ಥ ಎಂಥದ್ದು ಇದು ಅಂತ. ಅರ್ಥ ಗೊತ್ತಿದ್ದು ಹಾಡಿದರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ. ಹೌದಲ್ವ? ನೋಡಿ ನೀವು ಯಾವುದೇ ಪದ್ಯ, ಈಗ ಹೆಚ್ಚಿನವರು ತ್ಯಾಗರಾಜರದ್ದು ಎಲ್ಲ ಕೃತಿಗಳು ತೆಲುಗಿನಲ್ಲಿ ಉಂಟು, ಶ್ರೀರಾಮನಿಗೆ ಸಂಬಂಧಪಟ್ಟದ್ದು. ಅದು ಏನು ಅಂತ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ. ಅರ್ಥ ಗೊತ್ತಿದ್ದರೆ ಅದರ ಆ ಅನುಭವಿಸುವ ಕ್ರಮವೇ ಬೇರೆ ಆಗ್ತದೆ. ಅದಕ್ಕೆ ನೀವು ಏನು ಮಾಡಬೇಕು, ಈ ತೆಲುಗು ಮತ್ತು ಕನ್ನಡದ ಇದು ಟ್ರಾನ್ಸ್ಲೇಟ್ ಇರುವ ಪುಸ್ತಕಗಳು ಸಿಗ್ತದೆ, ಅದನ್ನು ಒಂದು ಪರ್ಚೇಸ್ ಮಾಡಿ ಆ ಪದ್ಯದ ಅರ್ಥ ಎಂಥದ್ದು ಅಂತ ತಿಳ್ಕೊಂಡ್ರೆ ನಿಮಗೆ ಅದರಿಂದ ತುಂಬ ಉಪಕಾರ ಆಗ್ತದೆ. ಇನ್ನೊಂದು ಮನೋಧರ್ಮ ಮನೋಧರ್ಮ ಸಂಗೀತ ಬರಬೇಕಿದ್ದರೆ ಹೇಳುವುದು ಒಂದೇ ದಾರಿ, ಬೇರೆ ದಾರಿ ಇಲ್ಲ. ಎಷ್ಟಿದ್ದರೂ ವೈಯಕ್ತಿಕವಾಗಿ ಒಬ್ಬನಿಗೆ ಅದೊಂದು ಅವನ ಮನೋಧರ್ಮಕ್ಕೊಂದು ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ನಿಂದ ಹೆಚ್ಚು ಮನೋಧರ್ಮ ಬರಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಏನು ಮಾಡಬೇಕು, ನಾವು ಅದನ್ನು ಕೇಳಬೇಕು, ಬೇರೆಯವರಿಗೆ ಹೇಗೆ ಹಾಡ್ತಾರೆ. ಅದು ಒಂದು ಕೃತಿ ಅದನ್ನು ಬೇರೆಯವರಿಗೆ ಹೇಗೆ ಹಾಡ್ತಾರೆ, ಆ ಥರ ಅವರ ಮನೋಧರ್ಮವು ನಮ್ಮ ಮನೋಧರ್ಮದೊಟ್ಟಿಗೆ ಮಿಕ್ಸ್ ಆಗ್ತದೆ. ಹಾಗೆ 1000 ಕಚೇರಿಗಳನ್ನು ಕೇಳಿಬಿಟ್ರೆ ಈ 1000 ಕಲಾವಿದರ ಆ ಮನೋಧರ್ಮ ನಮ್ಮೊಟ್ಟಿಗೆ ಬರ್ತದೆ. ಅದನ್ನು ನಾವು ಅಭ್ಯಾಸ ಮಾಡಬೇಕು, ಆವಾಗ ಮನೋಧರ್ಮ ಬರ್ತದೆ, ಇಲ್ಲದ್ರೆ ಬರುವುದೇ ಇಲ್ಲ. ಈಗಿನ ಈ ಯಂಗರ್ ಜನ್ರೇಷನಲ್ಲಿ
ಅದರ ಕೊರತೆ ಸ್ವಲ್ಪ ನಮಗೆ ಕಾಣ್ತದೆ. ಯಾಕೆಂತ ಹೇಳಿದರೆ ಯಾವ ಸಂಗೀತ ಕಚೇರಿಗಳಿಗೂ ಈ ಸಂಗೀತ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಬಹಳ ಕೊರತೆ ಕಾಣ್ತದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಕೇಳಬೇಕು ಕೇಳಬೇಕು ಕೇಳಬೇಕು. ಅದಕ್ಕೆ ನನ್ನ ಸೊಸೆ ಇವರು ಡಾಕ್ಟರ್ ಸ್ಮಿತಾ ಅಂತ ಅದಕ್ಕೊಂದು ಉಪಾಯ ಕಂಡಿಡಿದ್ದಾರೆ ಅವರು. ಮಕ್ಕಳ ಬೆಡ್ರೂಮಿನಲ್ಲಿ ಒಂದು CD ಪ್ಲೇಯರ್, ಅಲ್ಲಿ ಪ್ರತಿದಿನ ಅವರು ಮಲಗುವಾಗ ಒಂದು CD-ಯನ್ನು ಹಾಕಿಬಿಡೋದು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳದ್ದು. ಅದು ಅವರು ಕೇಳ್ತಾ ಇರಬೇಕು. ಕೇಳಿದರೆ ಅಲ್ಲಿಗೇ ನಿದ್ರೆ ಬರ್ತಾರೆ. ಅದರ ಪರಿಣಾಮ ಅದ್ಭುತ ಉಂಟದರ. ಆ ಒಂದು ಸಿಸ್ಟಮ್ ನೀವು ಮಾಡಿ ಕೇಳಬೇಕು ಕೇಳಬೇಕು ಕೇಳಬೇಕು. ಸಂಗೀತ ಕೇಳುವ ಲೈವ್ ಕೇಳಿದರೆ ಭಾರಿ ಒಳ್ಳೆಯದು. ಇಲ್ಲದಿದ್ದರೆ ಟೇಸ್ಟ್ ಕೇಳಿ, ಎಷ್ಟು ನೀವು ಕೇಳಿತು ಅಷ್ಟು ನಿಮಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಇಲ್ಲದಿದ್ದರೆ ಮನೋಧರ್ಮ ಬರೋದಿಲ್ಲ. ಹಾಗೆ ಇದೊಂದು ಮಕ್ಕಳಿಗೊಂದು ಕಿವಿ ಮಾತಷ್ಟೇ, ಬೇರೆ ಏನು ತಿಳ್ಕೊಳ್ಬೇಡಿ. ಅಂತೂ ನೀವು ಇದು ಮಾಡಿ ಇಲ್ಲಿಯೇ ನನ್ನನ್ನು ಕರೆಸಿ ಇಂಥದ್ದು ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ತುಂಬ ನಿಮಗೆ ಆಭಾರಿಯಾಗಿದ್ದೇನೆ. ಎಲೆಯಲ
ನಾನು ಇಷ್ಟವರೆಗೆ ಇದರಲ್ಲಿ ಪೇಪರ್ನಲ್ಲಿ ಓದೋದೋ ಬಾಕಿ ಬೇರೆಯವ್ರ ಹತ್ರ ಮಾತಾಡೋ ಕೇಳಿಯ ಸಂಗೀತ ನಮ್ಮ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳುವಂಥ ಒಂದು ವಿಷಯ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ಪಶುಗಳು ಸಂಗೀತ ಕೇಳ್ತಾ ಇದ್ದರೆ ಅವರ ಹಾಲು ಹೆಚ್ಚು ಕೊಡ್ತದೆ ಅಂತ ಯಾವುದೋ ಪೇಪರಲ್ಲಿ ಓದಿದೆ, ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ. ಮತ್ತು ಬೆಳೆ ಕೂಡ ಉತ್ತಮ ಸಂಗೀತ ಆ ಪರಿಸರ ಇದ್ದರೆ ಅಲ್ಲಿ ಬೆಳೆ ಉತ್ತಮ ಬರ್ತದೆ ಅಂತ ಹೇಳ್ತಾರೆ. ಮತ್ತು ಆಗ ಡಾಕ್ಟ್ರ್ ಹೇಳಿದರು, ರೋಗಿಗಳು ಬೇಗ ಗುಣಮುಖ ಆಗಲಿಕ್ಕೆ ಸಂಗೀತ. ಹಾಗೆ ಹಲವು ವಿಷಯದಲ್ಲಿ ಸಂಗೀತ ಪಾಸಿಟಿವ್ ಆಗಿ ಕೆಲಸ ಮಾಡ್ತದೆ ಅಂತ ನನ್ನ ಅನಿಸಿಕೆ, ನಾನು ತಿಳಿದ ಪ್ರಕಾರ. ಅದರಿಂದ ಹೆಚ್ಚು ನಾನು ಎಕ್ಸ್ಪರ್ಟ್ ಅಲ್ಲ, ಬಟ್ ನಾನು ತಿಳಿದ ಪ್ರಕಾರ, ನನಗೆ ಕೆಲವರು ಹೇಳಿದ ಪ್ರಕಾರ. ಮತ್ತೊಂದು ಉದಾಹರಣೆ, ನಮ್ಮ ಸಂಗೀತ ಟೀಚರೇ, ಅವರ ಉತ್ಸಾಹ, ಅವರ ಒಂದು ಅದಕ್ಕಿರುವಂಥ ಒಂದು ಕಾಳಜಿ, ಕಮಿಟ್ಮೆಂಟ್ ಅಂತ ಹೇಳ್ತಾರೆ, ಅದು ಮಾತ್ರ ಖಂಡಿತ ಸಂಗೀತದಿಂದಾಗಿ ಅವರಿಗೆ ಬಂತು, ಅವರಿಂದ ಸಂಗೀತಕ್ಕೆ ಬಂತು ನನಗೆ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವರದಕ್ಕೆ ಒಂದು ಕಮಿಟ್ಮೆಂಟ್ ಆಗಿ ಮಾಡ್ತಾ ಇದ್ದಾರೆ, ಅಷ್ಟು ಉತ್ಸಾಹದಲ್ಲಿ. ಅದೊಂದು ಮೆಚ್ಚುವಂಥ ವಿಷಯ. ಈ ಪ್ರಾಯದಲ್ಲಿ ಈಗ ಅವರ ಬಗ್ಗೆ ಅವರು ಹೇಗೆ ಕಲ್ತದ್ದೆಲ್ಲ ಹೇಳಿದ್ದಾರೆ. ಖಾಲಿ ಕಲ್ತದ್ದು ಮಾತ್ರ ಅಲ್ಲ, ಅದನ್ನು ಮುಂದುವರಿಸಿಕೊಂಡು 10 ವರ್ಷ ಶಾಲೆ ಇಲ್ಲಿ ನಡೆಸಿದ್ರು ಅಂತ ಹೇಳಿದರೆ ಅದೊಂದು ಬಹಳ ಉತ್ತಮವಾದಂಥ ಒಂದು ಸಾಧನೆ. ಅದಲ್ಲದೆ ಇನ್ನೊಂದು ಉದಾಹರಣೆ ನಮ್ಮ ಇವರೇ ಡಾಕ್ಟ್ರು, ಅವರು, ಅವರ ಮಗ, ಮೊಮ್ಮಕ್ಕಳು ಎಲ್ಲರೂ ಸಂಗೀತ ಕಲ್ತಿದ್ದಾರೆ. ಅದರಲ್ಲಿ ಈ ಸಂಗೀತಕ್ಕೂ ಮತ್ತು ವಿದ್ಯೆಗೂ ಏನೋ ಸ್ವಲ್ಪ ಹತ್ತಿರ ಸಂಬಂಧ ಇರಬೇಕು. ಹಾಗಾಗಿ ಅದೊಂದು ಬಹಳ ಉತ್ತಮವಾದಂಥ ಒಂದು ವಿದ್ಯೆ. ಈಗ ಇಲ್ಲಿ ಎಷ್ಟು ಮಕ್ಕಳು ಕಲಿತಾ ಇದ್ದೀರಿ, ಹಾಗೂ ಅವರ ಹೆತ್ತವರು ಬಹಳ ಉತ್ತಮವಾದ ಒಂದು ನಿರ್ಧಾರ ತಗೊಂಡಿದ್ದಾರೆ. ಗಪ ಮನಿ ಪಸಾನಿ ರೇ ಸಾರಿ ಸನಿ ಸನಿ ಪನಿ ಪಮ ಪಮಗ ಸರಿ ಸಮ ಗಪ ಮನಿ ಪಸಾನಿ ರೇ ಸಾರಿ ಸನಿ ಸನಿ ಪನಿ ಪಮ ಪಮಗ ಸರಿ ರೇ ಗಗ ಮಮ ಪದರಿ ನಿ ಸರಿ ಗ ಮರಿ ಸನಿ ಪಮಗ ಮಪನಿ ಸನಿ ಪನಿ ಪ ನಿ ಸರಿ ಮರಿ ಸರಿ ನಿ ಸರಿ ಮರಿ ಸರಿ ಸ ಮಪನಿ ಸನಿ ಪನಿ ಪ ನಿ ಸರಿ ಮರಿ ಸರಿ ಶ್ರೀ ಮಹಾ